ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವಿತ್ ಅ ಫ್ಯಾಮಿಲಿ ವ್ಲಾಗಿಗೆ ನಿಮಗೆ ಸ್ವಾಗತ. ಇವತ್ತು 6ನೇ ದಿವಸದ ನವೇನ ಪ್ರೇಯರ್. ಹೂವನ್ನು ಕೊಯ್ತಾ ಇದ್ದೇನೆ. ಫ್ರೆಂಡ್ಸ್, ಇಲ್ಲಿ 4 ಬಾಳೆಹಣ್ಣು ತಗೊಂಡಿದ್ದೀನಿ. ಈ ಬಾಳೆಹಣ್ಣು ತಗೊಂಡಿದ್ದೀನಿ. ಹಾಗೂ ಇಲ್ಲಿ ಒಂದು 10 ಪೀಸ್ ಬ್ರೆಡ್ ತಗೊಂಡಿದ್ದೀನಿ. ನಾನೀಗ ಬನಾನಾ ಬ್ರೆಡ್ ಸ್ನ್ಯಾಕ್ಸ್ ಮಾಡ್ತಾ ಇದ್ದೇನೆ. ಬನ್ನಿ, ನೀವು ಕೂಡ ನೋಡಿದ್ದೇನೆ ಹೇಗೆ ಮಾಡೋದು ಅಂತ ಹೇಳಿ. ಈ ಥರ ಸಣ್ಣ ಪೀಸ್ ಮಾಡಿ ತಗೊಂಡಿದ್ದೇನೆ ನಾನು. ಇಷ್ಟು ಪೀಸಸ್ ಆಯಿತು. ಮೊದಲು ನಾನು ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ. ಬೆಣ್ಣೆಯನ್ನು ಕೂಡ ಹಾಕೋಬಹುದು. ಬೆಣ್ಣೆ ಹಾಕಿದರೆ ತುಂಬ ಒಳ್ಳೆಯದು. ಬೆಣ್ಣೆ ಇಲ್ಲದ ಕಾರಣ ನಾನು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ಈಗ ನಾನು ಈ ತುಪ್ಪಕ್ಕೆ ಕಟ್ ಮಾಡಿಟ್ಟಂತಹ ಬಾಳೆಹಣ್ಣನ್ನು ಹಾಕೊಳ್ತಾ ಇದ್ದೇನೆ. ಈ ಬಾಳೆಹಣ್ಣನ್ನು ನಾವು ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಅದು ಪೇಸ್ಟ್ ಥರ ಆಗ್ತದೆ, ಅಷ್ಟೇ ತನಕ ನಾವು ಫ್ರೈ ಮಾಡಿಕೊಳ್ಬೇಕು. ಅಮ್ಮ ಇಲ್ಲಿ ಬನಾನಾ ಪೀಸಸ್ ಅನ್ನು ಫ್ರೈ ಮಾಡ್ತಿರುವಾಗ ನಾನಿಲ್ಲಿ ಬ್ರೆಡ್ ಸೈಡ್ ಅನ್ನು ಕಟ್ ಮಾಡ್ತಾ ಇದ್ದೇನೆ. ಈಗ ಇದು ಆಲ್ಮೋಸ್ಟ್ ಆಗ್ತಾ ಬಂತು. ಇನ್ನು ಸ್ವಲ್ಪ ಡ್ರೈ ಆಗಲಿಕ್ಕಿದೆ. ಈ ಬ್ರೆಡ್ ಬನಾನಾ ಸ್ನ್ಯಾಕ್ಸು ತುಂಬ ಟೇಸ್ಟಾಗಿ ಬರ್ತದೆ. ನಾನು ಕೂಡ ಮಾಡಿದ್ದೆ, ಆದ ಕಾರಣ ನಿಮಗೆ ಕೂಡ ಇದನ್ನು ಮಾಡಿ ತೋರಿಸುವ ಅಂತೇಳಿ ಇವತ್ತು ನಾನು ಮಾಡ್ತಾ ಇದ್ದೇನೆ. ಈವ್ನಿಂಗ್ ಟೀ ಟೈಮಿಗೆ ತುಂಬ ಒಳ್ಳೆಯದು. ಮಾಡಲಿಕ್ಕೆ ಕೂಡ ತುಂಬ ಈಸಿ ಇದು. ನೋಡಿ, ಇನ್ನೊಬ್ಳು ಕೂಡ ಬಂದು ಅವಳು ಮನೆ ಕ್ಲೀನಿಂಗಲ್ಲಿ ಬ್ಯುಸಿಯಾಗಿದ್ದಾಳೆ. ಬೆಳಗಿಂದ ಮನೆ ಕ್ಲೀನ್ ಮಾಡ್ತಾ ಇದ್ದಾಳೆ. ಇವತ್ತು ಬೆಳಗಿಂದ ಫುಲ್ ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ಇನ್ನೂ ಸ್ವಲ್ಪ ನಾಳೆ ಮಾಡಿದ್ವಿ. ನನಗೆ ಎಕ್ಸಾಮ್ ನಿನ್ನೆ ಮುಗ್ದದ್ದಷ್ಟೇ. ಸೊ ಇವತ್ತಿಂದ ಫುಲ್ ಕ್ಲೀನಿಂಗ್. ಇಲ್ಲದೆ ಅಮ್ಮ ಬೈತಾರೆ, ಅದಕ್ಕೆ ಎಂಥ ಆಪ್ಷನ್ ಇಲ್ಲ, ಕ್ಲೀನ್ ಮಾಡಬೇಕು. ಸೊ ಇವತ್ತಿಂದ ಫುಲ್ ಕ್ಲೀನ್ ಮಾಡ್ತಾ ಇದ್ದೇವೆ. ನೋಡಿ, ಬನಾನಾ ಪೇಸ್ಟ್ ಈ ಥರ ಬಂತು. ಎಷ್ಟು ದಪ್ಪಗೆ ಆಗಬೇಕು. ಈಗ ಇದು ಸಾಕು. ನೋಡಿ, ಬನಾನಾ ಪೇಸ್ಟ್ ಈ ಥರ ಬಂತು. ಇದೀಗ ಸ್ವಲ್ಪ ತಣ್ಣಗಾಗಲಿ. ಇದನ್ನು ನಾವು ಒಂದು ಲಟ್ಟಣಿಗೆ ತಗೊಂಡು ಈ ಥರ ಲಟ್ಟಿಸ್ಕೊಳ್ಬೇಕು. ನೋಡಿ, ಈ ಥರ ಇದನ್ನೆಲ್ಲ ಲಟ್ಟಿಸಿ ಆಯಿತು. ಇದರೊಳಗೆ ಬನಾನದ ಪೇಸ್ಟನ್ನು ಹಾಕಿ ನಾವು ತುಪ್ಪದಲ್ಲಿ ಇದನ್ನು ಫ್ರೈ ಮಾಡಬೇಕು. ನೋಡಿ, ಈ ಥರ ಹಾಕೊಳ್ಬೇಕು. ಈಗ ಇದರ ಎಡ್ಜಸ್ಸನ್ನು ಸ್ವಲ್ಪ ಪ್ರೆಸ್ ಮಾಡಿಕೊಳ್ಬೇಕು. ಪ್ಯಾನಿಗೆ ಸ್ವಲ್ಪ ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ. ಜಾಸ್ತಿ ಬೇಡ, ಸ್ವಲ್ಪ ಸಾಕು.
ನಮ್ದು ಇಲ್ಲಿ ಫ್ರೈ ಎಲ್ಲ ಮಾಡಿ ಆಯ್ತು ನೋಡಿ, ಈ ತರ ಬಂದಿದೆ. ಅಷ್ಟು ಚೆನ್ನಾಗಿ ಬರ್ಲಿಲ್ಲ, ಸ್ವಲ್ಪ ಸ್ವಲ್ಪ ಕಟ್ ಆಗಿದೆ ನೋಡಿ. ತುಂಬ ಟೇಸ್ಟ್ ಆಗಿದೆ. ಟೇಸ್ಟ್ ಸೂಪರ್, ಆದ್ರೆ ಸ್ವಲ್ಪ ಕಟ್ ಆಗಿದೆ ಅಂತ ಅಷ್ಟೇ. ನೋಡಿ, ಈ ಸಿಪ್ಪೆಯನ್ನು ನಾನು ದನಕ್ಕೆ ಹಾಕ್ತಾ ಇದ್ದೇನೆ. ನೀವು ಕೂಡ ಬನ್ನಿ ನೋಡ್ಲಿಕ್ಕೆ. ಸುಬ್ಬಿ 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 ನೋಡಿ ನಮ್ಮ ಚಿಂಟು ನೋಡಿ. ಕರೆಂಟ್ ಕಂಬಕ್ಕೆ ಮರದ ಗೆಲ್ಲು ತಾಗ್ತದೆ ಅಂತ ಅಲ್ಲೆಲ್ಲ ಕಟ್ ಮಾಡಿದ್ದಾರೆ ಕರೆಂಟ್ ಕಂಬದ ಹತ್ರ. ಈಗ ನೋಡಿ ಅಮ್ಮ ಅಲ್ಲಿಂದ ತಗೊಂಡು ಬರ್ತಾ ಇದ್ದಾರೆ ಮರದ ಗೆಲ್ಲು. ನೋಡಿ ಫ್ರೆಂಡ್ಸ್, KEB ಅವರು ಅವರ ಕರೆಂಟ್ ಲೈನಿಗೆ ಗೆಲ್ಲೆಲ್ಲ ತಾಗ್ತದೆ ಅಂತೇಳಿ ಮರದ ಗೆಲ್ಲನ್ನೆಲ್ಲ ಕಡಿದಿದ್ದಾರೆ. ಅದನ್ನೆಲ್ಲ ನಾವು ಎಳ್ಕೊಂಡು ಬರ್ತಾ ಇದ್ದೇವೆ. ನಮಗೆ ಗೊಬ್ಬರ ಮಾಡಲಿಕ್ಕೆ ಆಗ್ತದೆ, ಸೊಪ್ಪಲ್ಲೆಲ್ಲ ಹಾಕಿ. ನೋಡಿ ಅಲ್ಲಿ ಅಪ್ಪ ಇದ್ದಾರೆ, ಈಗ ಅಮ್ಮ ಕೂಡ ಹೋಗ್ತಾ ಇದ್ದಾರೆ. ಒಂದು ಗೆಲ್ಲ ತಂದು ಈಗ ಪುನಃ ಸರ್ತಿ ಹೋಗ್ತಾ ಇದ್ದಾರೆ ವಾಪಸ್. ತುಂಬ ಭಾರ ಇದೆ.